ಪಡುಬಿದ್ರಿ ಗ್ರಾಮ ಪಂಚಾಯತ್ನಲ್ಲಿ ಸರ್ವಾಧಿಕಾರ ಧೋರಣೆಯನ್ನ ಖಂಡಿಸಿ ಪಡುಬಿದ್ರಿ ಗ್ರಾಮೀಣ ಕಾಂಗ್ರೆಸ್ ಸಾರ್ವಜನಿಕರನ್ನ ಸೇರಿಸಿ ಪಡುಬಿದ್ರಿ ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ಹೋರಾಟಗಾರ ಶೇಖರ್ ಹೆಚ್ಮಾಡಿಯವರು ಕಂಪನಿಗಳಿಗೆ ಬೇಕಾಬಿಟ್ಟಿ ಜಾಗವನ್ನ ಮಾರಾಟ ನಡೆಸಿ ಇದೀಗ ತ್ಯಾಜ್ಯ ಶೇಖರಿಸಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದಿಷ್ಟು ಸ್ಥಳವಿಲ್ಲದೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ತ್ಯಾಜ್ಯ ಶೇಖರಿಸಿದ್ದರಿಂದ ಬಾನೆತ್ತರಕ್ಕೆ ತ್ಯಾಜ್ಯ ರಾಶಿ ಬೆಳೆದಿದ್ದು ಅಲ್ಲದೆ ಇಡೀ ಪ್ರದೇಶ ಗಬ್ಬೆದ್ದು ನಾರುತ್ತಿದ್ದು ಮಾರಕ ರೋಗದ ಭೀತಿ ಎದುರಿಸುವಂತಾಗಿದೆ. ಸಾರ್ವಜನಿಕ ಶೌಚಾಲಯ ಮುಚ್ಚಿ ಹೋಗಿದ್ದರಿಂದ ಸಾರ್ವಜನಿಕರು ನಿತ್ಯ ಸಮಸ್ಯೆ ಅನುಭವಿಸುತ್ತಿದ್ದರು. ಈ ಬಗ್ಗೆ ಗ್ರಾಮ ಪಂಚಾಯತ್ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂಬುದಾಗಿ ಆರೋಪಿಸಿದರು. ಅಶೋಕ್ರವರಿಗೆ ಕೇಳಿಕೆ ಬಯಸ್ತಾ ಇದ್ದೇನೆ. ಅಶೋಕ್ರವರಿಗೆ ನಿಮಗೆ ಕಾಣ್ತಾ ಇಲ್ವಾ? ಇಲ್ಲಿ ಕಸದ ರಾಶಿ ಕಾಣ್ತಾ ಇಲ್ವಾ? ನೀವು ಸದಸ್ಯರಾಗಿಕೊಂಡು ಈ ಆಡಳಿತ ವ್ಯವಸ್ಥೆಯ ಬಗ್ಗೆ ಮಾತಾಡಬೇಕು. ಯಾಕೆಂದ್ರೆ ನೀವು ಜನಪ್ರತಿನಿಧಿಗಳು, ನಿಮಗೆ ಹಕ್ಕಿದೆ. ನೀವು ಅಧ್ಯಕ್ಷರು ಹೇಳಿದ್ದಕ್ಕೆ ತಾಲೂಕು ತಕ್ಕ ಕುಣಿಯುವುದಲ್ಲ, ಗೊತ್ತಾಯ್ತಲ್ಲ? ಇಂಥ ಒಂದು ನೀವು ಒಳ್ಳೆಯ ರೀತಿಯ ಒಂದು ಆಡಳಿತ ವ್ಯವಸ್ಥೆಯನ್ನು ಪಡುಬಿದ್ರಿ ಜನತೆಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಮಾತಾಡ್ಲಿಕ್ಕೆ ಇನ್ನು ಕೆಲವು, ಆದ್ರೆ ಕುದುರೆ ಹತ್ತಲಕ್ಕೆ ಬರದವರು ಏನಂತ ಹೇಳ್ತಾರೆ, ಧೀರನಲ್ಲ ಶೂರನಲ್ಲ. ಆ ರೀತಿಯಾಗಿ ಬಿಟ್ಟಿದೆ ಈ ಪಡುಬಿದ್ರಿ ಪಂಚಾಯತ್ನ ವ್ಯವಸ್ಥೆ. ದಯವಿಟ್ಟು ಇನ್ನು ಮುಂದೆ ನೀವು ಇಂಥ ವ್ಯವಸ್ಥೆಗೆಲ್ಲ ಕಡಿವಾಣ ಹಾಕಿ ಒಳ್ಳೆಯ ರೀತಿಯ ಒಂದು ಆಡಳಿತವನ್ನು ಮಾಡಬೇಕು. ಗ್ರಾಮ ಪಂಚಾಯತ್ ಸದಸ್ಯ ಕರುಣಾಕರ್ ಪೂಜಾರಿಯವರು ಮಾತನಾಡಿ, ನಾವು ನಾಮಕಾವಸ್ಥೆಗೆ ಎಂಬಂತೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಿ ವಿನಃ ನಮಗೆ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಗೌರವ ಸಿಗುತ್ತಿಲ್ಲ. ಗ್ರಾಮ ಪಂಚಾಯತ್ನಲ್ಲಿ ನಡೆಯುವ ಅಧಿಕೃತ ಸಭೆಗೂ ಸದಸ್ಯರಾದ ನಮಗೆ ಸಹಿತ ಫಲಾನುಭವಿಗಳಿಗೆ ತಿಳಿಸದೆ ಗುಪ್ತವಾಗಿ ನಡೆಸುತ್ತಿದ್ದು, ಇದಕ್ಕೆ ಮೂಲ ಕಾರಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಶೆಟ್ಟಿಯವರ ಸರ್ವಾಧಿಕಾರಿ ಧೋರಣೆಯೇ ಎಂಬುದಾಗಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಜನಸಾಮಾನ್ಯರಿಗೆ ಪಡುಬಿದ್ರಿ ಪಂಚಾಯತಿಯಲ್ಲಿ ಬದುಕಿಲ್ಲ ಎಂಬುದನ್ನು ರವಿ ಶೆಟ್ಟಿ ಅವರೇ, ನಿಮ್ಮ ಆಡಳಿತ ಇವತ್ತು ಜಗಜ್ಜಾಹೀರಾಗಿದೆ ಎಂಬುದನ್ನು ನೀವು ತಿಳ್ಕೊಳ್ಬೇಕು. ಬಂಧುಗಳೇ, ನಾವು ನೋಡ್ತೇವೆ, ನಾನು ಇವತ್ತು ಇದಕ್ಕೆ ಪೂರಕವಾಗಿ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು. ಇವತ್ತು ನಾವು ಎಂಥವರನ್ನ ಆಯ್ಕೆ ಮಾಡಿದ್ದೇವೆ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಬೇಕು. ನಮ್ಮ ನಾಯಕರಾದ ವಿನಾಯಕ್ ಕುಮಾರ್ ಸೊರಕೆ ಅವರು ರಾತ್ರಿ ಶ್ರಮಿಸಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧನೆ ಮಾಡಿದ್ರು. ಕಟ್ಟೆ ಜನಗಳಿಂದ ಬೆರೆತು, ಆದರೆ ನಾವು ಅವರನ್ನು ದೂರ ಇಟ್ಟು ಒಬ್ಬ ನರಸತ್ತ ಶಾಸಕನನ್ನು ನಾವು ಇವತ್ತು ಕಾಪು ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದೇವೆ. ಒಬ್ಬ ಕಮಿಷನರ್ ಶಾಸಕರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ ಇವತ್ತು ಇಂಥ ಒಂದು ಘಟನೆ ಆಗಬೇಕಾದ್ರೆ ಇದಕ್ಕೆ ಕಾರಣ ಈ ಕೇಸರಿ ಸರ್ಕಾರದ ತುಗಲಕ್ ದರ್ಬಾರ್ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಬೇಕು. ಅಂತಿಮವಾಗಿ ಇಒ ಶಿವಪ್ರಸಾದ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಗಣೇಶ್ ಕೋಟ್ಯಾನ್, ರಮೇಶ್ ಹುಸೇನ್, ವೈ ಸುಕುಮಾರ್, ದಿನೇಶ್ ಕೋಟ್ಯಾನ್, ಯಶವಂತ್ ಪಲಿಮಾರ್ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.